ಭವಿಷ್ಯದ ಹಿತದೃಷ್ಟಿಯಿಂದ ಪ್ರತಿಯೊಂದು ಜಮಾತ್ ವ್ಯಾಪ್ತಿಯಲ್ಲಿರುವ ಮಸೀದಿ ಮದ್ರಸೆಗಳ ಸಹಿತ ಎಲ್ಲ ವಕ್ಫ್ ಆಸ್ತಿಗಳ ದಾಖಲೆ ಪತ್ರಗಳನ್ನು ಸರಿಪಡಿಸಿಕೊಳ್ಳಬೇಕು ಅಂತ ರಾಜ್ಯ ಆರೋಗ್ಯ ಸಚಿವ ಯುಟಿ ಖಾದರ್ ಸಲಹೆ ನೀಡಿದ್ದಾರೆ. ಜಿಸಿಸಿ ಕೋಆರ್ಡಿನೇಷನ್ ಕಮಿಟಿ ಮಂಗಳೂರು ಇದರ ವತಿಯಿಂದ ನಗರದ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಕಾರ್ಯಕ್ರಮದಲ್ಲಿ ವಕ್ಫ್ ಸಂಸ್ಥೆಗಳ ಆಸ್ತಿ ನೋಂದಣಿ ದಾಖಲೆ ಪತ್ರಗಳನ್ನು ಹಸ್ತಾಂತರಿಸಿ ಅವರು ಮಾತನಾಡಿದರು. ಜಿಲ್ಲೆಯ ಅನೇಕ ಮಸೀದಿ ಮದ್ರಸೆಗಳ ಆಸ್ತಿ ದಾಖಲೆ ಪತ್ರಗಳು ಸರಿಯಾಗಿಲ್ಲ. ಇನ್ನು ಹಲವು ಮಸೀದಿ ಮದ್ರಸೆಗಳ ಆಸ್ತಿ ನೋಂದಣಿಯಾಗಲಿಕ್ಕೆ ಬಾಕಿ ಇದೆ. ಅದಕ್ಕಾಗಿ ಮತ್ತೊಮ್ಮೆ ಅಧಿಕಾರಿಗಳ ಸಭೆ ಕರೆಯುವೆ. ಹಂತ ಹಂತವಾಗಿ ದಾಖಲೆ ಪತ್ರ ಸರಿಪಡಿಸುವ ಪ್ರಕ್ರಿಯೆಗೆ ಎಲ್ಲರೂ ಕೈ ಜೋಡಿಸಬೇಕು ಅಂತ ಅವರು ಹೇಳಿದರು. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ವಕ್ಫ್ ಸಲಹಾ ಸಮಿತಿಯ ನಿಕಟಪೂರ್ವ ಅಧ್ಯಕ್ಷ ನಾಸೀರ್ ಲಕ್ಕಿಸ್ಟಾರ್ ಅಧ್ಯಕ್ಷತೆ ವಹಿಸಿದ್ರು. ಈ ಸಂದರ್ಭ ಕರಾವಳಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಎಂಎ ಗಫೂರ್, ಅನಿವಾಸಿ ಉದ್ಯಮಿಗಳಾದ ಜಕಾರಿಯಾ ಜೋಕಟ್ಟೆ, ಫಾರೂಕ್ ಮುಲ್ಕಿ, ಅಬ್ದುಲ್ ಹಮೀದ್ ಆರ್ಎಂಎಕ್ಸ್, ಬಿಸಿಸಿಐ ಅಧ್ಯಕ್ಷ ಎಸ್ಎಂ ರಶೀದ್ ಹಾಜಿ, ಮಾಜಿ ಕಾರ್ಪೊರೇಟರ್ ರೌಫ್ ಬಜಾಲ್, ಸಿನಾನ್ ಸಕಾಫಿ, ಅನೀಸ್ ಕೌಸರಿ, ಮೊಹಮ್ಮದ್ ಕುಂಜಿ ಉಪಸ್ಥಿತರಿದ್ದರು. ಎಲ್ಲರ ಸಹಕಾರ ಪಡೆದುಕೊಂಡು ಮುಂದೆ ಹೋದರೆ ಅಲ್ಲಾಹ್ ತಾಲ ಅದಕ್ಕೆ ವಿಶೇಷವಾದ ಬರಕತ್ತು ಕೊಡ್ತಾರೆ ಅಂತ ಹೇಳಿ ಜಿಸಿಸಿ ಅವರ ನೇತೃತ್ವ ಮತ್ತು ವಕ್ಫ್ನವರ ನೇತೃತ್ವ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥವ್ರು. ಎರಡನೇದಾಗಿ ಈಗಾಗಲೇ ಹೇಳಿದಾಗೆ ನಾನು ಇದ್ರ ಬಗ್ಗೆ ಬಹುಶಃ ನಾಸಿರ್ ಫಸ್ಟ್ ಹೇಳಿದ್ದು ಈ ರೀತಿ ಇದೆ, ಒಂದು ಯೋಜನೆ ಹಮ್ಮಿಕೊಳ್ಬೇಕಂತಿದ್ದು. ನಾನು ಬಹುಶಃ ಸೌದಿಗೆ ಏನೋ ಬೇರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ರಾತ್ರಿ ಸಕ್ಕರೆ ಹಾಕೊಂಡು ಮನೆ 1-2 ಗಂಟೆ ಆಗಿದೆ. ಈ ನಮ್ಮೆಲ್ಲ ಮೀಟಿಂಗ್ ಎಲ್ಲ ಆಗಿದ್ದ ನಂತರ ನಮಗೊಂದು ಅರ್ಧ ಗಂಟೆ ಟೈಮ್ ಬೇಕಂತೇಳಿ ಬಹುಶಃ ಸಕ್ಕರೆ ಹೇಳಿದ್ದಿಲ್ಲ, ಅವ್ರಿಗೊಂದು ಅರ್ಧ ಗಂಟೆ ಟೈಮ್ ಕೊಡಬೇಕಂತ ಹೇಳಿ ಉಮರ್ ಫಾರೂಕ್ ಮತ್ತು ಇತರ ಹಲವು ವಿಚಾರಗಳನ್ನು ಹೇಳಿದರು. ತಕ್ಷಣ ನಾವು ಇಲ್ಲಿ ಹೇಳಿದೆ, ಏನಿದೆ ಸಮಸ್ಯೆ ಕೂತ್ಕೊಂಡು ನಾವು ಚರ್ಚೆ ಮಾಡೋ, ನೀವೆಲ್ಲ ಬನ್ನಿ ಅಂತೇಳಿ. ಇಲ್ಲಿಗೆ ಬಂದ ಸಂದರ್ಭದಲ್ಲಿ ಎಲ್ಲ ಜಿಲ್ಲಾಧಿಕಾರಿಯಿಂದ ಎಲ್ಲ ಕೆಟ್ಟ ಮಟ್ಟದ ಅಧಿಕಾರಿಗಳು ಬಂದು ಅವಶ್ಯ ಕೂತ್ಕೊಂಡು ಬಹುಶಃ ಇವತ್ತು ಅದೇ ಒಂದು ಹಂತಕ್ಕೆ ಇವತ್ತು ಯಶಸ್ವಿ ಆಗಿದೆ. ನಿಮ್ಮ ಈ ಬೇಡಿಕೆ ಮತ್ತು ಕೋರಿಕೆ, ನಿಮ್ಮ ಸಮಸ್ಯೆಗಳಿಗೆ ನಮ್ಮ ಸಮಾಜ ಮತ್ತು ಜಿಲ್ಲೆಯ ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದ ಅಧಿಕಾರಿಗಳು ನಮಗೆ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದು ನಿಮ್ಮ ಆಶ್ವಾಸ. ಅವರ ಎಲ್ಲ ಜಾತಿ ಎಲ್ಲ ಮತ್ತು ವರ್ಗದವರು ಬಹುಶಃ ನಿಮ್ಮ ಈ ಸಮಸ್ಯೆ ನಿಮಗೆ ಬಗೆಹರಿಸಬೇಕಂದ್ರೆ ಮಾನವೀಯತೆಯ ಪ್ರೀತಿಯಿಂದ ಸಂಪೂರ್ಣವಾದ ಸಹಕಾರ ಕೊಟ್ಟು ಇವತ್ತು ಅದನ್ನು ಅತ್ಯಂತ ಯಶಸ್ವಿ ಆಗಿದ್ದರೆ ಅದು ನಿಮ್ಮ ವ್ಯಕ್ತಿತ್ವ ಅದರಲ್ಲಿ ಪ್ರತಿಬಿಂಬ ತೋರಿಸ್ತದೆ. ನಾವು ಚೆನ್ನಾಗಿದ್ದರೆ ಎಲ್ಲರಿಗೂ ನಮಗೆ ಸಹಕಾರ ಮನೋಭಾವವನ್ನು ಖಂಡಿತವಾಗಿ ಹಮ್ಮಿಕೊಳ್ತಾರೆ ಅಂತೇಳಿ ಇದು ಸರ್ವರಿಗೂ ಕೂಡ ತೋರಿಸುವಂತಹ ದೊಡ್ಡ ಮಟ್ಟದೊಂದು ಕಾರ್ಯಯೋಜನೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಅದಕ್ಕಾಗಿ ಇವತ್ತು ಬೇರೆ ಬೇರೆ ಕಡೆ ಬೇರೆ ಬೇರೆ ಹಂತದಲ್ಲಿ ಎಲ್ಲ ರೀತಿಯ ಸಹಕಾರ ಕೊಡಿ ಇವತ್ತು ಆಗಿದೆ. ಇನ್ನು ಮುಂದಕ್ಕೆ ಕೂಡ ಯಾವುದಿದು ಬಾಕಿ ಇದೆಯಾ ಅದನ್ನು ನಾವು ಮುಂದೆ ಹಂತವಾಗಿ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ಇವತ್ತು ಮಾಡುವ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಫಾಲೋಅಪ್ ನಮ್ಮಲ್ಲಿ ಅಗತ್ಯತೆ ಇರಲೇಬೇಕು. ನಮ್ಮಲ್ಲಿ ಇವತ್ತು ಏನಾದರೂ ಬಾಕಿಯಾಗಿದ್ದರೆ ಅದು ಅಧಿಕಾರಿ ಮಿಸ್ಟೇಕ್ ಕೂಡ ಅಲ್ಲ, ಏನೊಂದು ಸಮಸ್ಯೆ ಕೂಡ ಅಲ್ಲ. ನಮ್ಮಲ್ಲಿ ಫಾಲೋಅಪ್ ಸಂಪೂರ್ಣವಾಗಿ ಕೊನೆಯ ತನಕ ಫಾಲೋಅಪ್ ಮಾಡುವಂಥ ತಾಳ್ಮೆ ಮತ್ತು ಸಹನೆ ಇಲ್ಲದಿದ್ದದೇ ಅದಕ್ಕೂ ಪ್ರಮುಖ ಕಾರಣ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ನಾನು ಬಹುಶಃ ಸಣ್ಣದಿರುವಾಗ ಬಂಗಾರಪ್ಪನವರು ಅಕ್ರಮ ಸಕ್ರಮ ತಂದು ಇಷ್ಟೇನು ಕಷ್ಟ ಇರಲಿಲ್ಲ ಆವಾಗ.
ಏನು ಬೇಕಾದರೂ ಜಾಗ ತೋರಿಸು ಅಂದರೆ ಎಲ್ಲರೂ ಕೂಡ ಎಕರೆಗಟ್ಟಲೆ ಅವತ್ತು ಏನಂತ ಇಲ್ಲ ಮಾರ್ಕ್ ಮಾಡಿಕೊಂಡು ಆಗಲೇ 30 ವರ್ಷಗಳ ಹಿಂದೆ ನಾನು ಕಾಲೇಜ್ ಸ್ಟೂಡೆಂಟ್ ಆಗಿದ್ದೆ. ಆಗ ಅಕ್ಕಂ ಸಾಕು ಬಂದಾಗ ಎಲ್ಲ ಈಗ 5 ಸೆನ್ಸ್ ಅಲ್ಲ, ಅಲ್ಲಿ ಎಕರೆ ಕೊಡುವಂಥ ವಿಚಾರ ಆಯಿತು. ಎಲ್ಲರೂ ಕೂಡ ಅವರು ಸ್ವಂತ ಜಾಗನ ಕೊಟ್ಟು ಎಲ್ಲ ಸರ್ಕಾರ ಜನ ಅವರಿಗೆ ಸ್ವಂತ ವರ್ಗಕ್ಕೆ ಹೆಸರು ಮಾಡಿದ್ದಾರೆ. ಮಸೀದಿ ಜಾಗ ಒಂದು ಬಿಟ್ಟು ಅದು ಮಾತ್ರ ಅಲ್ಲಿ ಅದರಿಂದ ಯಾರು ಕೂಡ ಹೋಗೋಕ್ಕೆ ಅದಕ್ಕೆ ಯಾರು ಫಾಲೋಅಪ್ ಮಾಡಲಿಲ್ಲ. ಅವರವರ ಸ್ವಂತ ಜಾಗಕ್ಕೆ 100 ಸಲ ಹೋಗಿ ಅದನ್ನು ಫಾಲೋ ಮಾಡಿಕೊಂಡು ಮಾಡಿದ್ದಾರೆ. ಇದು ಮಾತ್ರ ಅಲ್ಲಿ ಬಾಕಿ ಆಗಿದೆ. ಬಾಕಿ ಮತ್ತೆ ಕಾನೂನು ಚೇಂಜ್ ಆದಾಗ ಎಲ್ಲೋ ಕೂಡ ಕಷ್ಟ ಆಗೇ ಆಗ್ತದೆ. ಆವಾಗ ಏನಾಗ್ತದೆ, ಹೊಸ ಅಧ್ಯಕ್ಷರು ಬಂದಾಗ ಫುಲ್ಲು ಸ್ಪಿರಿಟಲ್ಲಿ ಟ್ರೈ ಮಾಡ್ತಾರೆ. 6-8 ವರ್ಷ ಹಿಂದೆ ಬಿದ್ದು ಕಡೆಗೆ ಸಾಯಲಿ ಮಾರೆ ಮತ್ತೆ ನಾವು ಸುಮ್ಮನೆ ಸಾಕಾಗ್ತದೆ. ಮತ್ತು 3 ವರ್ಷ ಕಮಿಟಿ ಚೇಂಜ್ ಆಗ್ತದೆ, ಹೊಸ ಅಧ್ಯಕ್ಷರು ಬರ್ತಾರೆ, ಅವರು ಒಂದು ಸ್ಪಿರಿಟಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಏನಾದರೂ ಒಂದು ಕಷ್ಟ, ಏನಾದರೂ ಇಲ್ಲಿ ನಮ್ಮ ಬ್ಯಾಕ್ ಹೋಮ್ನಲ್ಲಿ ಏನಾದರೂ ಒಂದು ಕಷ್ಟ ಬಂದರೆ ಡೆಫಿನೆಟ್ಲಿ ಇದೇ ಟೀಮ್ ನೋಡಿ, ಎಲ್ಲ ಫಾರೂಕ್ ಇದ್ದಾರೆ, ಅರಮಿಕ್ಸ್ ಇದ್ದಾರೆ, ರಫೀಕ್ ಇದ್ದಾರೆ, ಇನ್ನೊರು ತುಂಬ ಫಾರೂಕ್ ಇದ್ದಾರೆ. ಇಲ್ಲಿ ಫಿಲಿಪಿನ್ ಬಸೀರ್ ಇದ್ದಾರೆ, ಸಾರಿ ಫಿಲಿಪಿನ್ ಅವನು ಸ್ವಲ್ಪ ಫಿಲಿಪಿನಿಂದ ಬಂದದ್ದು ಇಲ್ಲಿ ಫಾರೂಕ್ ಇದ್ದಾರೆ, ಎಲ್ಲ ನಾಸಿರ್ ಅವರ ಬ್ರದರ್ ಇದ್ದಾರೆ, ತಂಗಲ್ ಅವರು ಇದ್ದಾರೆ, ಕಾಸಿಮ್ ಅವರು ಇದರಲ್ಲಿ ದೊಡ್ಡ ಅಡ್ವೈಸ್ ಮಾಡಿದ್ದಾರೆ, ಫಾರೂಕ್ ನಮ್ಮ ಮಲೆನಾಡಿನವರಿದ್ದಾರೆ, ನಮ್ಮ ಝೈನ್ ಅವರಿದ್ದಾರೆ, ಹಫೀಸ್ ಇದ್ದಾರೆ. ಇದೆಲ್ಲ ನಮ್ಮ ಲೀಡರ್ಸ್. ಏನಂದರೆ ಇವರು ಬಂದು ಮತ್ತಿನ್ ಅವರಿದ್ದಾರೆ, ಇವರು ಬಂದು DK ಕೋಆರ್ಡಿನೇಷನ್ನಲ್ಲಿ ನನ್ನ ಆಫೀಸ್ಗೆ ಬಂದರು. ಹೀಗೆ ಒಂದು ಕಾರ್ಯಕ್ರಮ ಇದೆ ಊರಿನಲ್ಲಿ, ಇಂಥ ಪರಿಸ್ಥಿತಿ ಇದೆ, ವಕ್ಫಿನ ಬಗ್ಗೆ ನಾವು ಚಿಂತನೆ ಮಂಥನ ಮಾಡ್ತಾ ಇದ್ದೇವೆ. ನಮ್ಮ ಸಮುದಾಯದ ಸಬಲೀಕರಣಕ್ಕಾಗಿ ನಾವು ಇವತ್ತಿನ ದಿನ ನಾವು ಒಂದಾಗಬೇಕು. ಆದ ಕಾರಣದಿಂದಾಗಿ ಇವರೆಲ್ಲ ಬಂದು ನನ್ನ ಹತ್ರ ಬೇಡಿಕೆ ಇಟ್ಟರು. ಆದ ಕಾರಣ ನಾನು ಯಾವತ್ತೂ ನಿಮ್ಮೊಟ್ಟಿಗೆ ಇದ್ದೇನೆ. ನನ್ನಿಂದ ಏನಾಗಬೇಕಂದ್ರೆ ನಾನು ಇಲ್ಲಿ ಹೋಗುವಾಗ 2 ಪ್ಯಾಂಟ್ 2 ಶರ್ಟ್ ತಗೊಂಡು ಹೋದ್ದು ಸೌದಿ ಅರೇಬಿಯಾಕ್ಕೆ. ಅದು ಯಾವಾಗೂ ಮರೆಯಲಿಕ್ಕಿಲ್ಲ. ಅಂಥ ಕಷ್ಟ ಕಾಲದಲ್ಲಿ ಊಟ ಇಲ್ಲದೆ ಎಷ್ಟೋ ದಿವಸ ಇದ್ದ ನನಗೆ ನೆನಪಿದೆ, ಈಗಲೂ ನೆನಪಿದೆ. ಅದು ನಾನು ಯಾವತ್ತೂ ಸ್ಟೇಜಲ್ಲಿ ಹೇಳ್ತೇನೆ. ಏನಂದರೆ ಅದು ಮರೆಯಲಿಕ್ಕೆ ಇಲ್ಲ ನನಗೆ. ಆ ಒಂದು ನೆನಪು ದೇವರು ನನಗೆ ಕೊಟ್ಟಿದ್ದಾನೆ. ಆ ಒಂದು ಕಷ್ಟದ ಕಾಲದಲ್ಲಿ ನಾನು ಇರುವಾಗ, ನಾನು ಒಳ್ಳೆತನ ಬರುವಾಗ ದೇವರನ್ನೇ ನನಗೆ ಅಂಥ ಹೃದಯ ಫಿಟ್ ಮಾಡಿದ್ದಾನೆ. ಅದಕ್ಕೆ ನಾನು ಕೊಡ್ತಾ ಇರ್ತಾನೆ. ನಮ್ಮ ಸನ್ಮಾರ್ಗ ಮಾಧ್ಯಮದ ಸಹೋದರರು ಭಾಳ ಚೆನ್ನಾಗಿ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಅದನ್ನು ಇಲ್ಲಿ ಮಾತಾಡಲಿಕ್ಕೆ ಹೋಗದೆ ನಾವಿಬ್ಬರು ಆಲಿಮ್ಗಳು ಕೂಡ ಈ ವೇದಿಕೆಯಲ್ಲಿ ಮಾತಾಡಿದ್ದಾರೆ. ವಿಶೇಷವಾಗಿ ಲಕ್ಕಿ ನಾಸಿರ್ ಭಾಯ್ ಅವರು ಏನು ವಕ್ಫ್ ಬೋರ್ಡಿನ ಅವರ ಜವಾಬ್ದಾರಿಯನ್ನು 3 ವರ್ಷದಲ್ಲಿ ಯಾವ ರೀತಿಯಲ್ಲಿ ನಿರ್ವಹಿಸಲಿಕ್ಕೆ ಸಮುದಾಯದ ಸಹಾಯ ತನಗೆ ಬಂದಿದೆ ಎಂಬುದರ ಬಗ್ಗೆ ಕೂಡ ವಿವರಿಸಿದ್ದಾರೆ. ರಶೀದ್ ಹಾಜಿ ಅವರ ಮಾರ್ಗದರ್ಶನ ಯಾವ ರೀತಿಯಲ್ಲಿ ಇತ್ತು ಎಂಬುದನ್ನು ಕೂಡ ನೆನಪಿಸಿಕೊಂಡಿದ್ದಾರೆ. ಇವತ್ತು ಗಲ್ಫ್ ರಾಷ್ಟ್ರದ ಬಗ್ಗೆ ನಮಗೆಲ್ಲ ಗೊತ್ತಿದೆ. ವಿದೇಶದಲ್ಲಿರ್ತಕ್ಕಂಥ ನಮ್ಮ ಸಹೋದರರು ಭಾಳ ಕಷ್ಟ ನಷ್ಟದ ಮಧ್ಯೆ ಬದುಕನ್ನು ಕೂಡ ಕಟ್ಟಿಕೊಂಡು ಜೊತೆಯಲ್ಲಿ ಸಮುದಾಯಕ್ಕೆ ಕೂಡ ಶಕ್ತಿ ಆಗ್ತಕ್ಕಂಥ ರೀತಿಯಲ್ಲಿ ಅವರಿಗೆ ನೆರವಾಗ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇನ್ನು ಮುಂದೆ ಕೂಡ ಮಾಡಬೇಕಾಗಿದೆ. ಅಲ್ಲಾಹನ ಅನುಗ್ರಹ ಅದರಲ್ಲಿ ಇರಲಿ ಅಂತೇಳಿ ಹಾರೈಸಿ, ವಿಶೇಷವಾಗಿ ಇದೆಲ್ಲ ನಾವು ಮಾಡಬೇಕಾಗಿರ್ತಕ್ಕಂಥ ನಮ್ಮ ಜವಾಬ್ದಾರಿಯನ್ನು ಮತ್ತೆ ನೆನಪಿಸ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ನಮ್ಮ ಲಕ್ಕಿ ಸ್ಟಾರ್ ಅವರು ಇವತ್ತೇನು ಅದಕ್ಕೆ ಒಂದು ಒಳ್ಳೆಯ ಹೆಸರನ್ನು ಕೊಡೋದ್ರ ಮೂಲಕ ತೌಕೀಫ್ ದಾಖಲೀಕರಣ ಎಷ್ಟು ಅಗತ್ಯ ಇದೆ ಎಂಬುದರ ಬಗ್ಗೆ ಕೂಡ ಕುರಾನ್ನಲ್ಲಿ ವ್ಯಾಖ್ಯಾನವನ್ನು ಕೂಡ ನಮ್ಮ ಸನ್ಮಿತ್ರರು ಮಾಡಿದ್ದಾರೆ. ನಾವು ಇಲ್ಲಿ ಹೆಚ್ಚು ವಿಚಾರಗಳನ್ನು ವಿಸ್ತಾರ ಮಾಡಲಿಕ್ಕೆ ಹೋಗದೆ ಇದೆಲ್ಲವೂ ಕೂಡ ನಮ್ಮ ಜವಾಬ್ದಾರಿಯನ್ನು ನೆನಪಿಸ್ತಕ್ಕಂಥ ಒಂದು ಕೆಲಸ, ಒಂದು ಸಭೆ ಅಥವಾ ಒಂದು